ಕಟ್ಟಡ ತಾಲೂಕಿನ ಸೋಲಾರ್ ಪಾರ್ಕ್ನಲ್ಲಿ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಹೆಲ್ಪ್ ಸೊಸೈಟಿ ವತಿಯಿಂದ ತಹಶೀಲ್ದಾರ್ ವರದರಾಜ್ ಅವರಿಗೆ ಮನವಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಹೆಲ್ಪ್ ಸೊಸೈಟಿಯ ಅಧ್ಯಕ್ಷರಾದ ಮಾನಂ ಶಶಿಕಿರಣ್, ವಕೀಲರಾದ ರವೀಂದ್ರ, ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ನಾಗರಾಜ್, ಪ್ರದೀಪ್ ರೆಡ್ಡಿ, ರಾಕೇಶ್, ನರೇಶ್ ಇದ್ದರು. ವರದಿ ನಂದೀಶ್ ನಾಯ್ಕ್. ಇವರೇನು ಮಾಡ್ತಾರೆ ಸಪ್ರೇಟ್ ಪ್ರೈವೇಟ್ ಉತ್ಪತ್ತಿ ಮಾಡ್ತಾರೆ, ಉತ್ಪತ್ತಿ ಮಾಡಿ ಓಕೆ ಆಯ್ತು. ಹಾಸನ